ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಮಿತ್ರವೃಂದ ವಾಲಿಬಾಲ್ ಅಕಾಡೆಮಿಯ ವತಿಯಿಂದ ನಾವಿವತ್ತು ನಮ್ಮ ಕಾರ್ಯಕ್ರಮದ ಬಗ್ಗೆ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಹಾಗೆ ಇಲ್ಲಿ ಹಾಜರಿರತಕ್ಕಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ನಮ್ಮ ಟ್ರಸ್ಟ್ನ ಪರವಾಗಿ ನಾವು ಹಾರ್ದಿಕ ಸ್ವಾಗತವನ್ನು ಬಯಸ್ತಾ, ಹಾಗೆ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ವೇದಿಕೆಯಲ್ಲಿರ್ತಕ್ಕಂತಹ ನಮ್ಮ ಮಿತ್ರವೃಂದ ವಾಲಿಬಾಲ್ ಅಕಾಡೆಮಿ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ಪಿ ವಿ ಕೃಷ್ಣರವರಿಗೆ ಹಾರ್ದಿಕವಾಗಿ ನಾನು ಸ್ವಾಗತವನ್ನು ಬಯಸ್ತಾ, ಹಾಗೆ ವಿಶೇಷವಾಗಿ ನಮ್ಮೊಂದಿಗೆ ಜೋಡಣೆಯಾಗಿರ್ತಕ್ಕಂತಹ ಅಕ್ಷಯ್ ಕಾಲೇಜಿನ ಸಂಸ್ಥಾಪಕರಾದ ಜಯಂತ್ ನಡಬೈಲಿದ್ದಾರೆ. ಅವರಿಗೂ ಕೂಡ ಮಿತ್ರವೃಂದ ವಾಲಿಬಾಲ್ ಅಕಾಡೆಮಿ ಪರವಾಗಿ ಸ್ವಾಗತವನ್ನು ಕೂಡ ಕೋರುತ್ತಾ, ಹಾಗೆ ನಮ್ಮ ಮಿತ್ರವೃಂದ ವಾಲಿಬಾಲ್ ಅಕಾಡೆಮಿಯ ರಾಷ್ಟ್ರೀಯ ತರಬೇತುದಾರರು ಹಾಗೂ ರಿಟೈರ್ಡ್ ಸಿಂಡಿಕೇಟ್ ಬ್ಯಾಂಕ್ನ ಉದ್ಯೋಗಿ ಕೂಡ, ಹಾಗೆ ಸಿಂಡಿಕೇಟ್ ಬ್ಯಾಂಕ್ನ ವಾಲಿಬಾಲ್ ತಂಡದ ಕೋಚ್ ಆಗಿರತಕ್ಕಂಥ ಶ್ರೀ ನಾರಾಯಣ್ ಸರ್ ಇದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಾ, ಹಾಗೆ ನಮ್ಮ ಮಿತ್ರವೃಂದ ವಾಲಿಬಾಲ್ ಅಕಾಡೆಮಿಯ ಟ್ರಸ್ಟ್ನ ಸದಸ್ಯರಾಗಿರ್ತಕ್ಕಂಥ ಶ್ರೀ ರಾಮಚಂದ್ರ ಇದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ನಮ್ಮ ಮಿತ್ರವೃಂದ ವಾಲಿಬಾಲ್ ಅಕಾಡೆಮಿಯ ಸದಸ್ಯರು ಹಾಗೂ ಇವರು ಅನಂತಕೃಷ್ಣರಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಾ, ಹಾಗೆ ವಿಶೇಷವಾಗಿ ನಾನು ಮಿತ್ರವೃಂದ ವಾಲಿಬಾಲ್ ಅಕಾಡೆಮಿಯ ಪ್ರಧಾನ ಕಾರ್ಯದರ್ಶಿ, ನನ್ನ ಹೆಸರು ಬಾಲಚಂದ್ರ ಕೆಮ್ಮಿಂಜಿ ಅಂತ. ಹಾಗೆ ನಮ್ಮೂರಿನ ಜಾತ್ರೆ ಪುತ್ತೂರು ಸೀಮೆದೇವರಾದಂಥ ಶ್ರೀ ಮಾಲಿಂಗೇಶ್ವರ ದೇವರ 10ನೇ ತಾರೀಕು ನಾಳೆಯ ದಿವಸ ಕೊಡಿಯೋರದ ಮೂಲಕವಾಗಿ ಧ್ವಜಾರೋಹಣದ ಮೂಲಕವಾಗಿ ಜಾತ್ರೆ ಸಮಾರಂಭ ನಡೀಲಿಕ್ಕಿದೆ. ಅದಕ್ಕೆ ಎಲ್ಲರಿಗೂ ಶುಭಾಶಯವನ್ನು ಕೋರುತ್ತಾ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಪ್ರಾರಂಭ ಮಾಡ್ತಿದ್ದೇವೆ. ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆಯುವ ಮೂಲ ಉದ್ದೇಶ ಏನಂತ ಹೇಳಿದರೆ, ವರ್ಷಂಪ್ರತಿ ನಾವು ಮಿತ್ರವೃಂದ ವಾಲಿಬಾಲ್ ಅಕಾಡೆಮಿ ಚಾರಿಟೇಬಲ್ ಟ್ರಸ್ಟ್ ಮತ್ತು ಈ ಬಾರಿ ಯುವಜನ ಸಬಲೀಕರಣ ಮತ್ತು ವಿಶೇಷವಾಗಿ ಈ ಬಾರಿ ನಮ್ಮೊಂದಿಗೆ ಕೈ ಜೋಡಿಸಿದಂತಹ ಅಕ್ಷಯ್ ಕಾಲೇಜ್ ನಮ್ಮೊಂದಿಗೆ ಕೈ ಜೋಡಿಸಿ ನಮ್ಮ ವರ್ಷಂಪ್ರತಿ ನಡೀತಕ್ಕಂಥ ಸುಮಾರು 15-16 ವರ್ಷಗಳಿಂದ ನಾವು ಕಂಟಿನ್ಯೂಸ್ ಆಗಿ ನಾವು ವಾಲಿಬಾಲ್ ತರಬೇತಿ ಶಿಬಿರವನ್ನು, ಬೇಸಿಗೆ ಶಿಬಿರವನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ಅದೇ ಪ್ರಕಾರವಾಗಿ ಈ ವರ್ಷ ಕೂಡ ಬೇಸಿಗೆಯಲ್ಲಿ ನಾವು 1 ತಿಂಗಳ ಅವಧಿಗೆ ಈ ತರಬೇತಿ ಶಿಬಿರವನ್ನು ನಾವು ಮಾಡಲಿಕ್ಕಿದ್ದೇವೆ. ಹಿಂದೆ ನಾವು ಲಿಟಲ್ ಫ್ಲವರ್ ಶಾಲೆ ಮತ್ತು ಸಂಪೆ ಶಾಲೆಗಳಲ್ಲಿ ನಾವು ನಡೆಸ್ತಾ ಇದ್ದೆವು. ಸರಿಸುಮಾರು ನಂತರ ಈ ಬಾರಿ ಮಾತ್ರ ನಾವು ಜಯಂತ್ ನಡುಬೈಲವರು ನಮ್ಗೆ ಭಾಳ ಹತ್ತಿರವಾಗಿದ್ದರು. ಹಾಗೆ ಅವರನ್ನು ಕೇಳಿಕೊಂಡಾಗ ಅವರು ಕೂಡ ಒಪ್ಪಿಕೊಂಡು ನಮ್ಮೊಂದಿಗೆ ಅವರು ಜೋಡಣೆಯೊಂದಿಗೆ ನಾವು ಈ ಬಾರಿ 10ರಿಂದ 18 ವರ್ಷದ ವಯೋಮಿತಿರುವ ಹುಡುಗಿಯರಿಗೆ ಅವರನ್ನು ತೆಕ್ಕೊಂಡು ಅವರಿಗೆ ಸರಿಯಾದ ರೀತಿಯಲ್ಲಿ ಶಾಸ್ತ್ರೀಯವಾಗಿ ಅವರಿಗೆ ವಾಲಿಬಾಲ್ ತರಬೇತಿಯನ್ನು ಕಬಡ್ಡಿ ಮತ್ತು ಇದು ವಾಲಿಬಾಲ್ ತರಬೇತಿ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಹಾಗೆ ಇದರ ಆಯ್ಕೆ ಪ್ರಕ್ರಿಯೆಯು ಇದೇ ತಾರೀಕು 12ರಂದು ಅಕ್ಷಯ್ ಕಾಲೇಜಿನಲ್ಲಿ ನಡೀಲಿಕ್ಕಿದೆ. ಹಾಗೆ ಇದಕ್ಕೆ ನೋಂದಾಯಿಸಿಕೊಳ್ಳುವವರು ಅದಕ್ಕೆ ಅಕ್ಷಯ್ ಕಾಲೇಜಿನ ನಾವು ಅದನ್ನು ಮಾಧ್ಯಮದ ಮೂಲಕ ನಾವು ಅದನ್ನು ಈಗಾಗಲೇ ಪ್ರಸ್ತುತಪಡಿಸಿದ್ದೇವೆ. ಹಾಗೆ ಈ ಮಾಧ್ಯಮದ ಮೂಲಕ ಕೂಡ ಎಲ್ಲರೂ ಇದನ್ನು ತಿಳ್ಕೊಂಡು 10ರಿಂದ 18 ವಯೋಮಿತಿಯ ಹುಡುಗಿಯರು ಕೂಡ ಅವರ ಹೆಸರನ್ನು ನೋಂದಾಯಿಸಿಕೊಂಡು ಅವರು ಈ ಶಿಬಿರದಲ್ಲಿ ಪಾಲ್ಗೊಳ್ಬೇಕಂತೇಳಿ ನಾವು ಮಿತ್ರವೃಂದ ವಾಲಿಬಾಲ್ ಅಕಾಡೆಮಿಯ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ತಾರೀಕು 15ರಿಂದ ಇದೇ ಏಪ್ರಿಲ್ ತಿಂಗಳ 15ರಿಂದ ಅಕ್ಷಯ್ ಕಾಲೇಜಿನ ಮುಂಭಾಗದಲ್ಲಿರ್ತಕ್ಕಂತಹ ಕಮ್ಮಾಡಿಯವರ ಗ್ರೌಂಡ್ನಲ್ಲಿ ಅಂಗಣದಲ್ಲಿ ಈ ಕಾರ್ಯಕ್ರಮವನ್ನು ನಡೀಲಿಕ್ಕಿದೆ. ಹಾಗೆ ಈ ಬಾರಿ ಅಕ್ಷಯ್ ಕಾಲೇಜಿನವರ ಸಂಪೂರ್ಣ ಸಹಕಾರ ನಮ್ಮೊಂದಿಗೆ ಇದೆ. ಈ ಹಿಂದೆ ಕೂಡ ನಮಗೆ ತುಂಬ ಸಂಸ್ಥೆಯರು ಕೂಡ ನಮಗೆ ಸಹಕಾರವನ್ನು ಕೊಟ್ಟಿದ್ದರು. ಹಿಂದೆ ಮುಳಿಯದವರು ಕೂಡ ನಮಗೆ ಇದಕ್ಕೆ ಸಹಕಾರವನ್ನು ಕೊಟ್ಟಿದ್ದರು. ಹಾಗೆ ಈ ಬಾರಿ ನಾವು ಏನು ಮಾಡಬೇಕಂತ ಹೇಳಿದರೆ, ನಮ್ಮ ಒಂದು ಕನಸಿತ್ತು. ನಾವು ಈಗಾಗಲೇ ಮಿತ್ರವೃಂದ ವಾಲಿಬಾಲ್ ಅಕಾಡೆಮಿಯ ಚಾರಿಟೇಬಲ್ ಟ್ರಸ್ಟಿಗೆ ಈಗಾಗಲೇ 66 ಸೆನ್ಸ್ ಸ್ಥಳವನ್ನು ನಾವು ಮೊಟ್ಟೆದರದಲ್ಲಿ ಈಗಾಗಲೇ ಖರೀದಿ ಮಾಡಿದ್ದೇವೆ.
ಖರೀದಿ ಮಾಡಿದ ಜಾಗದಲ್ಲೇ ನಾವು ಈ ಬಾರಿ ಪ್ರಾರಂಭ ಮಾಡಬೇಕಂತೇಳಿ ಅನಿಸ್ಕೊಂಡಿದ್ದೆವು. ಬಹುಶಃ ಕಾರಣಾಂತರದಿಂದ ಸ್ವಲ್ಪ ಡಿಲೇ ಆಯಿತು. ಇನ್ನು ಕೆಲವು ಸಮಯಗಳಲ್ಲಿ ನಾವು ಕೆಲಸವನ್ನು ಪ್ರಾರಂಭ ಮಾಡಲಿಕ್ಕಿದ್ದೇವೆ. ನಾವು ದೊಡ್ಡ ಪ್ರಾಜೆಕ್ಟನ್ನು ಹಮ್ಮಿಕೊಂಡಿದ್ದೇವೆ. ಒಂದು ಇಂಡೋರ್ ಸ್ಟೇಡಿಯಮನ್ನು ಮಾಡಬೇಕಂತೇಳಿ ನಮ್ಮೆಲ್ಲ ಕರೆಸಿದೆ. ಪುತ್ತೂರಿನ ಜನತೆಗೆ ಸದುಪಯೋಗವಾದಂಥ ರೀತಿಯಲ್ಲಿ ಸುಮಾರು 3,76,00,000 ದೊಡ್ಡ ಒಂದು ಇನ್ಸ್ಟೋರ್ ಸ್ಟೇಡಿಯಮನ್ನು ನಾವು ಸುಸಜ್ಜಿತವಾಗಿ ಅಲ್ಲಿ ನಿರ್ಮಾಣ ಮಾಡಬೇಕಂತೇಳಿ ಕನಸನ್ನು ಕಂಡಿದೆ. ಅದು ಸಾಕಾರವಾಗುವಂಥ ಸಮಯಗಳು ಈಗ ಬರ್ತಾ ಇದೆ. ಈಗಾಗಲೇ ಕೆನರಾ ಬ್ಯಾಂಕ್ ನಮ್ಮೊಂದಿಗೆ ಜೋಡಣೆಯನ್ನು ಮಾಡಿದೆ. ಹಾಗೆ ನಮ್ಮ GL ಅವರು ಬಲರಾಮಾಚಾರ್ಯವರು ಕೂಡ ನಮಗೊಂದು ಸಣ್ಣ ಒಂದು ಧನ ಸಹಾಯ ಮಾಡೋದ್ರ ಮೂಲಕ ನಮಗೆ ಪ್ರಾರಂಭ ಮಾಡಲಿಕ್ಕೆ ಅವರ ಒಂದು ಕೊಡುಗೆಯನ್ನು ಅವರು ಕೊಟ್ಟಿದ್ದಾರೆ. ಅವರಿಗೆ ಈ ಮಾಧ್ಯಮದ ಮೂಲಕವಾಗಿ ಮೊದಲಿಗೆ ಕೆನರಾ ಬ್ಯಾಂಕ್ ಮತ್ತು GL ಬಲರಾಮಾಚಾರ್ಯ ಅವರಿಗೆ ನಮ್ಮ ಮಿತ್ರವೃಂದ ವಾಲಿಬಾಲ್ ಚಾರಿಟೇಬಲ್ ಟ್ರಸ್ಟ್ನ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತೇವೆ. ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಇನ್ನು ಮುಂದಿನ ನಮ್ಮ ಯೋಜನೆಗಳು ಅಂತ ಹೇಳಿದರೆ, ನಮ್ಮ ಮಿತ್ರವೃಂದ ವಾಲಿಬಾಲ್ ಅಕಾಡೆಮಿಯಲ್ಲಿ ಎಲ್ಲ ಮಲ್ಟಿ ಸ್ಟೇಡಿಯಮನ್ನು ಮಾಡುವಂಥ ಮೂಲಕ ಕಬಡ್ಡಿ ಇರ್ಬೋದು, ಅಥವಾ ವಾಲಿಬಾಲ್ ಇರ್ಬೋದು, ಶಟ್ಲ್ ಇರ್ಬೋದು, ಅಥವಾ ಮುಂದೆ ಕೇರಳದ ಹೆಸರಾಂತ ಕಲೆಯಾಗಿರ್ತಕ್ಕಂತಹ ಕಳರಿ ಫೈಟ್ ಇರ್ಬೋದು, ಇನ್ನು ಬೇರೆ ಬೇರೆ ರೀತಿಯ ಒಂದು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ಳಿದ್ದೇವೆ. ಹಾಗೆ ನಿಮ್ಮೆಲ್ಲರ ಸಹಕಾರದಿಂದ ಮುಂದಿನ ದಿನಗಳಲ್ಲಿ ಪುತ್ತೂರಿಗೆ ದೊಡ್ಡ ಕೊಡುಗೆಯಾಗಿ ಮಿತ್ರವೃಂದ ವಾಲಿಬಾಲ್ ಅಕಾಡೆಮಿಯ ವತಿಯಿಂದ, ಚಾರಿಟೇಬಲ್ ಟ್ರಸ್ಟ್ನ ವತಿಯಿಂದ ದೊಡ್ಡ ಮಟ್ಟದಲ್ಲಿ ನಾವು ಸುಸಿದ್ಧವಾದ ಒಂದು ಇಂಡೋರ್ ಸ್ಟೇಡಿಯಂಗೆ ನಿಮಗೆಲ್ಲ ಸಹಕಾರದಿಂದ ಆದಷ್ಟು ಬೇಗ ಅದು ಪ್ರಗತಿಯಲ್ಲಿ ಬರಲಿ ಅಂತ ಹೇಳ್ತಾ, ಹಾಗೆ ಈ ಬಾರಿ ವಿಶೇಷವಾಗಿ ನೆದರ್ಲ್ಯಾಂಡ್ನಲ್ಲಿ ಹುಟ್ಟಿಕೊಂಡಂತಹ ಲೆಟ್ಸ್ ಕೀಪ್ ದ ಬಾಲ್ ಫ್ಲೈಯಿಂಗ್ ಅಂತ ಹೇಳುವಂಥ ಒಂದು ಸಂಸ್ಥೆ, ಅದು FIVBಯ ಅಂಡರಲ್ಲಿ ಬರತಕ್ಕಂಥದ್ದು. ಅದು ಈ ವಾಲಿಬಾಲನ್ನು, ಈ ಕ್ರೀಡೆಯನ್ನು ಉಳಿಸಿ ಬೆಳೆಸುವಂಥ ರೀತಿಯಲ್ಲಿ ಇದು ಅವರು ನಮ್ಮೊಂದಿಗೆ ಜೋಡಣೆ ಆಗಿದ್ದಾರೆ. ನೆದರ್ಲ್ಯಾಂಡ್ನಲ್ಲಿ ಅದರ ಸಂಸ್ಥೆ ಪ್ರಾರಂಭವಾದ್ದು. ಇಡೀ ವರ್ಲ್ಡ್ ವೈಡಲ್ಲಿ ಇವರು ಅದನ್ನು ಬೆಳೆಸುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ನಮ್ಮ ಜೊತೆಗಿದ್ದು ನಮಗೆ ಅವರು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಹಾಗೆ ಅವರ ಒಂದು ಮೂಲಕವಾಗಿ 2 ಉತ್ತಮ ತರಬೇತುದಾರರು ಕೂಡ ನಮ್ಮಲ್ಲಿ ಬಂದು ನಮ್ಮ ಮಕ್ಕಳಿಗೆ ಏನು ಶಿಬಿರದಲ್ಲಿ ಭಾಗವಹಿಸ್ತಾರೆ ಅವರಿಗೆ ಉತ್ತಮ ರೀತಿಯಲ್ಲಿ ಅವರು ತರಬೇತಿಯನ್ನು ಕೊಡುವುದರ ಮೂಲಕವಾಗಿ ಅವರು ಈಗಾಗಲೇ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಖಂಡಿತವಾಗಿ ಈ ಬಾರಿ ವಿಶೇಷ ರೀತಿಯಲ್ಲಿ ನಮ್ಮ ಕೆಲಸ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಆಗ್ತಂತೇಳಿ ನಂಬಿಕೆ ಇದೆ. ಹಾಗೆ ನಿಮ್ಮ ಮೂಲಕವಾಗಿ, ಈ ಮಾಧ್ಯಮದ ಮೂಲಕವಾಗಿ ಎಲ್ಲ ರೀತಿಯಲ್ಲಿ ನಮಗೆ ಸಹಕಾರ ಸಿಗ್ಬೋದು ಅಂತೇಳಿ ಆಶಿಸ್ತಾ, ಹಾಗೆ ಮೈ ಭಾರತ್ ಕೂಡ ನಮ್ಮೊಂದಿಗೆ ಜೋಡಣೆ ಆಗಿದೆ. ಅದು ರಾಜ್ಯದ ನಮ್ಮ ಮಿನಿಸ್ಟ್ರಿ ಆಫ್ ಸ್ಪೋರ್ಟ್ಸ್ ಅಥಾರಿಟಿಯ ಅಂಡರಲ್ಲಿ ಬರತಕ್ಕಂಥದ್ದು. ಅವರು ಕೂಡ ನಮ್ಮೊಂದಿಗೆ ಜೋಡಣೆಯಲ್ಲಿ ಇದ್ದಾರೆ. ನಾವು ಎಲ್ಲ ರೀತಿಯಲ್ಲಿ ಈಗ ನಾವು ಸಾಧಾರಣ ಸರಿಸುಮಾರು ನ್ಯಾಷನಲ್ ವೈಡ್ಸಲ್ಲಿ ನಮ್ಮ ಒಂದು ಪ್ರಚಾರ ನಮಗಿದೆ. ಹಾಗೆ ಎಲ್ಲರಿಂದ ಸಪೋರ್ಟ್ಗಳು ಬರ್ತಾ ಇದೆ. ಹಾಗೆ ವೆಬ್ಸೈಟಲ್ಲಿ ನಮ್ಮ ಎಲ್ಲ ವಿಷಯಗಳು ಈಗ ವೆಬ್ಸೈಟಲ್ಲಿ ಲಭ್ಯವಾಗಿದೆ. ಹಾಗೆ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ, ಪುತ್ತೂರಿನ ಜನತೆಯ ಸಹಕಾರದಿಂದ ಬಹುಶಃ ನಾವು ಯಶಸ್ವಿಯಾಗಿ ನಾವು ಮಾಡತಕ್ಕಂಥ ಕಾರ್ಯಕ್ರಮಗಳು ಎಲ್ಲರಿಗೆ, ಪುತ್ತೂರಿನ ಜನತೆಗೆ ಸಹಕಾರಿ ಆಗಬೇಕಂತ ಹೇಳಿದ್ರೆ ಪ್ರಾರ್ಥಿಸುತ್ತಾ, ಹಾಗೆ ಇವತ್ತು ಜಯಂತ್ ನಡುಬಯಲೂರಿದ್ದಾರೆ, ಅವರು ನಮ್ಮ ಪೋಷಕರು ಕೂಡ ಅವರ ಜೊತೆಯಲ್ಲಿ ಇದ್ದುಕೊಂಡು ಅವರ ಮಾರ್ಗದರ್ಶನ ಕೂಡ ಇದ್ದುಕೊಂಡು ನಾವು ಈ ಬಾರಿ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕಂತ ಅವರು ಬಹಳ ಹುಮ್ಮಸ್ಸಿನಲ್ಲಿದ್ದಾರೆ. ಅವರು ಕೂಡ 2 ಮಾತುಗಳನ್ನು ಹೇಳಬೇಕು. ಅವರು 66 ಸೆನ್ಸ್ ಜಾಗ, 66 ಆಗ್ತದೆ. ನಾವು ಈಗಾಗಲೇ ಅದಕ್ಕೆ ಪ್ರಾಜೆಕ್ಟ್ ನಿರ್ಮಾಣ ಮಾಡಿದ್ದೇವೆ. 3,76,00,000 ಪ್ರಾಜೆಕ್ಟನ್ನು ಮಾಡಿದ್ದೇವೆ ಇಂಡೋರಲ್ಲಿ. ಅಂದರೆ ಮಲ್ಟಿ ಸ್ಟೇಡಿಯಂ ಆಗ್ತದೆ. ಅದು ಒಂದೇ ಗ್ರೌಂಡಲ್ಲಿ ನಿಮಗೆ ಶಟ್ಲ್ ಆಗ್ಬೋದು, ವಾಲಿಬಾಲನ್ನು ಸಹ ಮಾಡ್ಬೋದು. ಹಾಗೆ ಔಟ್ಡೋರ್ ಸಹ ಇದೆ, ಔಟ್ಡೋರು ಇಂಡೋರ್ 2 ಇದೆ. ಹಾಗೆ ಬೇರೆ ಎಲ್ಲ ಫೆಸಿಲಿಟಿ ಬರ್ತದೆ ಅದಕ್ಕೆ ಬೇಕಾದಾಗೆ. ಅಂದರೆ ಒಂದು ಟೈಮಲ್ಲಿ ಆಡುವಂಥ ಅಲ್ಲ. ಈಗ 4 ಕೋರ್ಟ್ ಶಟ್ಲ್ ಬ್ಯಾಡ್ಮಿಂಟನ್ ಕೋರ್ಟ್ ಬರ್ತದೆ ಅದರಲ್ಲಿ. ಇಲ್ಲ, ಪ್ರಾರಂಭ ಮಾಡ್ತಾ ಇದ್ದೇವೆ. ಈಗ ನಾವು ನಮ್ಮ CSR ಫಂಡಿಗೆ ನಾವು ಇದು ಮಾಡ್ತಾ ಇದ್ದೇವೆ. ನಮಗೆ ಎಲ್ಲ ಎಲಿಜಿಬಿಲಿಟಿ ಇದೆ. ನಮಗೆ ATG ಇದೆ, 12 ಇದೆ, ಮತ್ತು ದರ್ಪಣ ಅಕೌಂಟ್ ಇದೆ. ನಮ್ಮಲ್ಲಿ ಬೇಕಾದ ಏನು ಚಾರಿಟೇಬಲ್ಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳು ನಮಗೆ ಸರ್ಕಾರ ನಿಟ್ಟಿನಲ್ಲಿ ಇದೆ. ಆದ ಕಾರಣ ಈಗಾಗಲೇ ಜನರು ಮುಂದೆ ಬರ್ತಾ ಇದ್ದಾರೆ. ಈಗಾಗಲೇ ನಾನು ಹೇಳಿದಾಗೆ ಕೆನರಾ ಬ್ಯಾಂಕ್ನವರು ಈಗಾಗಲೇ ನಮಗೆ ಒಂದು ಸಣ್ಣ ಅಮೌಂಟನ್ನು ಕೊಟ್ಟಿದ್ದಾರೆ. ನಮ್ಮ ಒಂದು ಸಣ್ಣ ಕನ್ಸ್ಟ್ರಕ್ಷನಿಗೆ ನಾವು ಫೇಸ್ ಬೈ ಫೇಸನ್ನು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೇವೆ. ಹಾಗೆ ಪ್ರಥಮವಾಗಿ ಕೊಟ್ಟಂಥದ್ದು ನಮ್ಮ GL ಆಚಾರ್ಯ ನಮ್ಮ ಬಲರಾಮಾಚಾರ್ಯರು. ಅವರು ನಮ್ಮ ಬಗ್ಗೆ ತಿಳ್ಕೊಂಡು ಅವರಿಗೆ ನಮಗೆ ಕೊಟ್ಟಿದ್ದಾರೆ. ಕೆನರಾ ಬ್ಯಾಂಕ್ನ
ಈ ಕೆಲಸ ಪ್ರಾರಂಭ ಮಾಡಬೇಕಷ್ಟೇ. ಅದು ಈಗ ಉದ್ದಲ ಬೀಜ ಮಾಡಿ ನಾವು ಪ್ರಾರಂಭ ಮಾಡಲಿಕ್ಕೆ ಈಗಾಗಲೇ ನಮಗೆ ಅದಷ್ಟೇ ಜಸ್ಟ್ ಈಗ ಒಂದು ಕಂತಿನ ಹಣ ಬಂದಿದೆ, ದೊಡ್ಡ ಅಮೌಂಟ್ ಅಲ್ಲ. ನಾವು ಫಸ್ಟಿಗೆ ಒಂದು ಪ್ರಾರಂಭದಲ್ಲಿ ಹಂತ ಹಂತವಾಗಿ ಮಾಡುವಂಥದ್ದು. ಹಾಗೆ ಪ್ರಥಮ ಹಂತದ ಅಂತ ಹೇಳಿದ್ರೆ ನಮ್ಮ ಫೆಸಿಲಿಟಿ, ನಮ್ಮ ಈಗ ಫಸ್ಟಿಗೆ ನಮಗೆ ಒಂದು ಆಫೀಸ್ ರೂಮ್ ಅದೆಲ್ಲ ಬೇಕಾಗ್ತದೆ. ಅದನ್ನು ನಾವು ಪ್ರಾರಂಭ ಮಾಡಿಕೊಂಡು ನಂತರ CSR ಫಂಡಿನ ಯಾವ ರೀತಿ ಬರ್ತದೆ ನಮಗೆ ಇನ್ಫ್ಲೋ ಬಂದಾಗ ನಾವು ಅದನ್ನು ಬೇಕಾದಾಗ ನಾವು ಫೇಸ್ ಬೈ ಫೇಸ್ ಮಾಡುವಂಥದ್ದು. ಈಗ ಸಪೋಸ್ ಈಗ ನೀವು ಸಹ ನಮ್ಮೊಂದಿಗಿದ್ರೆ ಇವತ್ತು ಜಯಂತಣ್ಣ ನಮಗೆ ಸ್ವಲ್ಪ ಅಮೌಂಟ್ ಕೊಡ್ತಾರೆ, ಆ ಪಾರ್ಟ್ ಆಫ್ ದ ಇದನ್ನು ನಾವು ಕನ್ಸ್ಟ್ರಕ್ಷನ್ ಮಾಡ್ತಾರೆ, ನೆಕ್ಸ್ಟ್ ನಿಮ್ಮಿಂದ ನಾವು ಪಡ್ಕೊಂಡು ಅದನ್ನು ಮುಂದುವರಿಸ್ತಾ ಹೋಗ್ತಾ ನಾವು ಸ್ಟೇಡಿಯಮನ್ನು ನಿರ್ಮಾಣ ಮಾಡುವಂಥದ್ದು. ಅದು ಇದು ಇಲ್ಲ ಸರ್, ಇದೆ ನಾವು ಅದರ ಕಂಪ್ಲೀಟ್ ಡೀಟೇಲ್ಸ್ ಇದರಲ್ಲಿ ಇದೆ, ನಾನು ನಿಮಗೆ ಕೊಡ್ತೇನೆ ಇದರಲ್ಲಿ. ಇಲ್ಲ ಸರ್ ಆಗ್ತದೆ, ಅದಕ್ಕೆ ಬೇಕಾದ್ರೆ ಇಲ್ಲ 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 ಅದು ನಮಗೆ ಬೇಕಾದ್ದು ವಾಲಿಬಾಲಿಗೆ ಮತ್ತು ಇದಕ್ಕೆ ನಾವು ನೋಡಿ ಔಟ್ಡೋರ್. ಅದು ಇಲ್ಲ, ಅದು ತರಬೇತಿ, ಅದು ತರಬೇತಿ. ಕಲರ್ ಫೈಟ್ ಅದು ಅಲ್ಲ ಸರ್, ಅದು ತರಬೇತಿ ಮಾಡುವಂಥ ನಮ್ಮ ಫ್ಯೂಚರ್ ಪ್ಲಾನ್ ಇದೆ. ಫ್ಯೂಚರ್ ಪ್ಲಾನ್ ಮತ್ತೆ ಇದ್ರ ಪ್ರಾಜೆಕ್ಟ್ ಹೇಗಿರ್ತದೆ ಅಂತ ಹೇಳಿದ್ರೆ ಇಂಡೋರಲ್ಲಿ ಮಲ್ಟಿ ಇರ್ತದೆ. ನೀವು ಹೇಗೆ ಅಂತ ಹೇಳಿದ್ರೆ ನೀವು ಸಪ್ರೇಟ್ ಆಗಿ ಇಂಡಿವಿಜುವಲ್ ಆಗಿ ಥಿಂಕ್ ಮಾಡಿದ್ರೆ ಆದ ಕಾರಣ ನಿಮ್ಮ ಪ್ರಶ್ನೆ ಅದು. ಬಟ್ ಇಂಡೋರ್ ಅಂತ ಹೇಳಿದ್ರೆ ಇವತ್ತು ನಿಮಗೆ ಇದರಲ್ಲಿ ನೋಡಿ ಈಗ ಇದಿದೆ, ನಿಮಗೆ ನಾವು ಡೀಟೇಲ್ಸ್ ಇದೆ ಇದು ನೋಡಿ, ಅದು ಈಗ ಫುಲ್ ಗ್ರೌಂಡ್ ಇದೆ ನೋಡಿ. ಇದರಲ್ಲಿ 4 ಶಟಲ್ ಕಾಟ್ ಬರುತ್ತೆ ನೋಡಿ. ಹೌದು, ನಮಗೆ ಎಟ್ ಎ ಟೈಮ್ ಅಲ್ಲಿ ಚೇಂಜ್ ಮಾಡ್ಲಿಕ್ಕೆ ಆಗ್ತದೆ. ಅದು ಕಂಟಿನ್ಯೂಸ್ ಆಗಿ ಅದನ್ನೇ ಅದೇ ಮಾಡ್ಲಿಕ್ಕೆ ವಾಲಿಬಾಲ್ ವಿದ್ದು ನಿಮ್ಮ ಪ್ರಶ್ನೆ ಅದು ಅಂದ್ರೆ ಒಂದರಲ್ಲಿ ಆಗ್ತದಾ ಹೇಳುವಂತ ಒಂದು ಪ್ರಶ್ನೆ. ಬಟ್ ಅದಲ್ಲ, ಮಲ್ಟಿ ಇದೆ, ಮಲ್ಟಿ ಇದೆ. ಹೌದು, ಅಲ್ಲ ಅಲ್ಲ ಅಂದ್ರೆ ಈಗ ನಮ್ಮ ಸ್ಪೋರ್ಟ್ಸ್ನ ಉದ್ದೇಶ ಏನಂತ ಹೇಳಿದ್ರೆ ಅದು ಈಗ ಮಾದಕ ಅಂತ ಹೇಳಿದ್ರೆ ನಾವು ಡ್ರಗ್ಸ್ ಅಂತ ತಿಳಿದು, ಡ್ರಗ್ಸ್ ಅದಕ್ಕಿಂತ ದೊಡ್ಡದು ಮೊಬೈಲ್ ಆಗಿದೆ. ಈಗ ಡ್ರಗ್ಸ್ ಅಂತ ಹೇಳುದು ಉಂಟಲ್ಲ, ಡ್ರಗ್ಸ್ ಈಸ್ ಅಡಿಕ್ಷನ್ ಯಾವ್ದಾಗ್ತದೆ ಅದೆಲ್ಲ ಡ್ರಗ್ಸಿಗೆ ಸಂಬಂಧಪಟ್ಟಂತ ನಮ್ಮ ಪ್ರಕಾರ. ಆದ ಕಾರಣ ಈ ಮಕ್ಕಳು ನೋಡಿ ಕೋವಿಡಿಂದಾಗಿ ಅಲ್ಲ ಟೋಟಲಿ ಡ್ರಗ್ಸ್ ಅಂತ ಹೇಳಿದ್ರೆ ಅಡಿಕ್ಷನ್ಸ್ ಯಾವ್ದಿದೆ ಸರ್, ಅದು ಈಗ ಡ್ರಗ್ಸ್ ಅಂತ ನಾವು ತಿಳ್ಕೊಂಡಿದ್ದೇವೆ. ಯಾಕಂದ್ರೆ ಈಗ ನೋಡಿ ಮೊಬೈಲ್ ಅಲ್ಲಿ ಹೆಚ್ಚಿನ ಮಕ್ಕಳು ನೋಡಿ ಈಗ ನಿಮಗೆ ಸ್ಪೋರ್ಟ್ಸ್ ಗೇಮ್ಸ್ಗೆ ಎಲ್ಲಿ ಬರ್ತಾರೆ ಈಗ ಟೋಟಲ್ ತರಬೇತಿ ಬರುವಂತ ಮಕ್ಕಳಿಗೆ ಅವರ ಮಾದಕ ವಸ್ತು ಮತ್ತು ಇದರಿಂದ ಅವರು ದೂರ ಆಗ್ತದೆ. ಅದಕ್ಕೆ ಆದಷ್ಟು ಬೇಗ ಅವರಿಗೆ ಅಲ್ಲ ಅಂತ ಹೇಳಿದ್ರೆ ಅದಕ್ಕೆ ಹೋಗೋದ್ರ ಬದಲಾಗಿ ಇವರಿಗೆ ಮಾಡುವಂಥದ್ದು ಪೂರಕವಾಗಿ. ಹೌದು, ಅದು ನೀವು ಸೆಷನ್ಸ್ ಇದೆ ಸರ್ ನಮ್ಮಲ್ಲಿ. ಸೇಫ್ಟಿಯ ಬಗ್ಗೆ ಇದೆ, ಇದು ಮೆಡಿಸಿನ್ನ ಬಗ್ಗೆ ಇದೆ, ನಿಮ್ಮ ಇದಿದೆಲ್ಲ ಯಾವುದು ನಿಮ್ಮ ಸಾಫ್ಟ್ ಡ್ರಿಂಕ್ಸ್ನ ಬಗ್ಗೆ, ಅದರ ಬಗ್ಗೆ ಎಲ್ಲದರ ಬಗ್ಗೆ ಅದನ್ನು ಕ್ಲಾಸ್ ಕೊಡ್ತಾ ಇದ್ದೇವೆ ನಾವು. ಅವೇರ್ನೆಸ್ ನಮ್ಮದು ಪ್ರೋಗ್ರಾಮ್ಸ್ ಎಲ್ಲ ಅದು ಮಿಡ್ಲ್ ಆಫ್ ದ ಸೆಷನ್ಸ್ ಅಲ್ಲಿ ಇದ್ದೇ ಇರ್ತದೆ. ಯಾವುದಾದ್ರು ಒಳ್ಳೆ ಡಾಕ್ಟರ್ಸ್ ಬಂದು ಇದು ಮಾಡೋದು, ಡಾಕ್ಟರ್ ಪ್ರದೀಪ್ ಅಂತ ಹೇಳಿ ಅವರು ಇನಿಷಿಯೇಟ್ ಮಾಡ್ತಾರೆ. ಅವರು ನಾವು ಕೂಡ ನಮ್ಮ ಇದು ಟ್ರಸ್ಟಿಯ ಸದಸ್ಯರಾಗಿದ್ದಾರೆ. ಹಾಗೆ ನಾವು ಬೇರೆ ಬೇರೆ ಇದು ಮಾತ್ರ ಅಲ್ಲ, ವಾಲಿಬಾಲ್ ಮಾತ್ರ ಅಲ್ಲ, ದೈಹಿಕ ಶಿಕ್ಷಣ ಮಾತ್ರ ಅಲ್ಲ, ಬಾಕಿ ಕೂಡ ನಮ್ಮಲ್ಲಿ ಇದೆ. ಹಾಗೆ ಜಯಂತನವರು ನಮ್ಮೊಂದಿಗಿದ್ದಾರೆ, ಅವರೊಂದು 2 ಮಾತಾಡಲಿ. ಅವರು ಮಿತ್ರವೃಂದ ವಾಲಿಬಾಲ್ ಮತ್ತು ಸ್ಪೋರ್ಟ್ಸ್ ಅಕಾಡೆಮಿಯ ಎಲ್ಲ ಅಧ್ಯಕ್ಷರು ಮತ್ತು ಪದಾಧಿಕಾರಿಗೆ ನಮಸ್ಕರಿಸುತ್ತಾ, ಅದೇ ರೀತಿ ಎಲ್ಲ ಮಾಧ್ಯಮ ನನ್ನ ಮಿತ್ರರಿಗೆ ಕೂಡ ನಮಸ್ಕರಿಸುತ್ತಾ, ಇವತ್ತು ಮಕ್ಕಳಿಗೆ ಒಂದು ರಜಾ ದಿನದ ಒಂದು ಸದುಪಯೋಗ ಪಡಿಸಲಿ ಎಂಬ ಒಂದು ಉದ್ದೇಶದಿಂದ ಮಿತ್ರವೃಂದ ವಾಲಿಬಾಲ್ ಮತ್ತು ಕಬಡ್ಡಿ ತರಬೇತಿಯ ಅದನ್ನು 15 ವರ್ಷದಿಂದ ಬೇರೆ ಬೇರೆ ಕಡೆಯಲ್ಲಿ ಅಂದರೆ ಲಿಟಲ್ ಫ್ಲವರ್ ಅಲ್ಲೆಲ್ಲ ಉಚಿತವಾಗಿ ಮಕ್ಕಳಿಗೆ ಒಂದು ತರಬೇತಿ ಕೊಡುವಂಥ ಕೆಲಸ ಮಾಡ್ತಿತ್ತು. ಅದನ್ನು ದೊಡ್ಡ ಒಂದು ಟ್ರಸ್ಟ್ ಅಂಡರಲ್ಲಿ ಒಂದು 50-55 ವರ್ಷ ಇರುವಂಥ ಟ್ರಸ್ಟ್ ಮಕ್ಕಳಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಅವರ ಬೆಳವಣಿಗೆಗೆ ಪೂರಕವಾಗಿ ಒಂದು ತರಬೇತಿಯನ್ನು ಕೊಟ್ಟಿತ್ತು. ಈ ವರ್ಷ ನಮಗೆ ಕೊಟ್ಟು ನಮ್ಮ ಅಕ್ಷಯ ಕಾಲೇಜಿಗೆ ಕೂಡ ಒಂದು ಅವಕಾಶವನ್ನು ಕೊಟ್ಟು ಬಂದು ನಮ್ಮಲ್ಲಿ ಇದು ಮಾಡಿದರು, ತಮ್ಮಲ್ಲಿ ಇದಕ್ಕೆ ಸಹಕರಿಸುವಂಥ. ನಾವು ಕೂಡ ಅಕ್ಷಯ ಕಾಲೇಜಲ್ಲಿ ಕೂಡ ನಾವು ಏನು ರಜೆ ದಿನಗಳಿದೆಯಾ ಆ ರಜೆ ದಿನಗಳಲ್ಲಿ ಮಕ್ಕಳು ಬೇರೆ ಯಾವ ರೀತಿಯಲ್ಲಿ ಕೂಡ ಒಂದು ಆ ರಜೆ ದಿನವನ್ನು ಹಾಳು ಮಾಡದೆ ಅವರಿಗೆ ಎಲ್ಲ ರೀತಿಯ ಒಂದು ತರಬೇತಿ ಕೊಡುವಂಥ ವ್ಯವಸ್ಥೆ ನಾವು ಮಾಡ್ತಿದ್ದೇವೆ. ಇದಕ್ಕೆ ಪೂರಕವಾಗಿ ಈಗ ಕಬಡ್ಡಿ ಮತ್ತು ವಾಲಿಬಾಲ್ ಕೂಡ 10 ರಿಂದ 18 ವರ್ಷದ ವಯೋಮಿತಿ ಇರುವಂಥ ಮಕ್ಕಳಿಗೆ ಯಾರು ಕೂಡ ಅವರು ಬಂದು ಅದಕ್ಕೆ ಅರ್ಹತೆ ಇದೆ,
ಅದಕ್ಕೆ ಒಂದು ಒಳ್ಳೆಯ ಕೋಚುಗಳನ್ನು ಕೊಟ್ಟು, ಅಂದರೆ ನಮ್ಮ ಕಾಲೇಜಲ್ಲಿ ಕೂಡ ಕೋಚುಗಳಿದ್ದಾರೆ, ಅವರ ಮೂಲಕ ಕೋಚುಗಳಿದ್ದಾರೆ, ಸರ್ ವಾಲಿಬಾಲ್ ಟೀಮಲ್ಲೇ ಇದ್ದವರು, ಎಲ್ಲರ ಒಂದು ಕೋಚ್ ಮೂಲಕ ಬೆಳಿಗ್ಗೆಯಿಂದ 7 ಗಂಟೆಯಿಂದ 10 ಗಂಟೆ ತನಕ ಆಗುವಂಥ ಒಂದು ಕೋಚಲ್ಲಿ ಮಕ್ಕಳಿಗೆ ತರಬೇತಿ ಕೊಡುವಂಥ ಕೆಲಸ ಮಾಡ್ತಿದ್ದೇವೆ. ಈ ವರ್ಷ ನಮ್ಮ ಕಾಲೇಜಿನ ಎದುರುಗಡೆ ಇರುವಂಥ ದೊಡ್ಡ ಕಮ್ಮಡಿಯವರ ಅಂಗಣದಲ್ಲಿ ಅದಕ್ಕೆ ನಾವು ಬೇಕಾಗುವಂಥ ವ್ಯವಸ್ಥೆಗಳು ಕೂಡ ನಾವು ಮಾಡ್ತೇವೆ. ನಮ್ಮ ಕಾಲೇಜಿಂದ ಎಲ್ಲ ಅದಕ್ಕೆ ಬೇಕಾಗುವಂಥ ಕೆಲಸಗಳನ್ನು ಈಗಾಗಲೇ ಸ್ಟಾರ್ಟ್ ಮಾಡಿದ್ದೇವೆ. ಮಕ್ಕಳಿಗೆ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರಿಗೆ ಆರಾಮವಾಗಿ ಎಷ್ಟು ಮಕ್ಕಳು ಬಂದರೂ ಕೂಡ ನಾವು ಅದನ್ನು ನಿಭಾಯಿಸುವಂಥ ಕೆಲಸ ಕೂಡ ಮಾಡ್ತೇವೆ. ಅದಕ್ಕೆಂದರೆ ಅರ್ಹತೆ ಇದೆ. ಒಂದು 15 ತಾರೀಕಿಗೆ ಸ್ಟಾರ್ಟ್ ಆಗುವಂಥ ಕೋಚಲ್ಲಿ 12 ತಾರೀಕಿಗೆ ಅದಕ್ಕೆಲ್ಲ ಒಂದು ಅರ್ಹತೆಗಳು ಇದೆ. ಈ ವರ್ಷ ನಮಗೆ ಮಿತ್ರರೊಂದವರು ಕೂಡ ಅವರೊಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು, ಯಾಕೆಂದರೆ ಅವರ ಈಗಾಗಲೇ ಮೊಟ್ಟಕರ್ಕದಲ್ಲಿ ಹೇಳಿದಾಗೆ ಒಂದು ದೊಡ್ಡ ಜನರಿಗೆ ಒಂದು ಉಪಯೋಗ ಆಗಲಿ, ಎಲ್ಲ ಇದರಿಗೆ ಉಪಯೋಗ ಆಗಲಿ ಎಂಬ ಭರವಸೆಯಿಂದ ಈ ಕೆಲಸ ಮಾಡ್ತಿದ್ದಾರೆ. ಅದಕ್ಕೆ ನಮಗೆ ಅಕ್ಷಯ ಕಾಲೇಜಿಂದ ಅವರಿಗೇನು ಸಹಕಾರ ಉಂಟ ಅದನ್ನೆಲ್ಲ, ಅಂದರೆ ಬೆಳಗಿನ ಮಕ್ಕಳಿಗೆ ಬರುವಂಥ ಮಕ್ಕಳಿಗೆ ಉಪಹಾರ ಕೂಡ ವ್ಯವಸ್ಥೆ ನಾವು ಮಾಡ್ತೇವೆ, ಮತ್ತು ಉಪಹಾರದ ಕೂಡ ವ್ಯವಸ್ಥೆ ಮಾಡ್ತೇವೆ. ಮತ್ತು ಆ ಮಕ್ಕಳನ್ನು ಮುಂದಿನ ಹಂತದಲ್ಲಿ ಅವರಿಗೆ ಉಚಿತವಾಗಿ ಒಳ್ಳೆಯ ಸ್ಪೋರ್ಟ್ಸಲ್ಲಿ ತರಬೇತಿ, ಕಬಡ್ಡಿ ಅಥವಾ ವಾಲಿಬಾಲಿಗೆ ಬಂದಂಥ ಮಕ್ಕಳಿಗೆ ಅವರಿಗೆ ರಾಷ್ಟ್ರ ಮಟ್ಟದಲ್ಲಿ ಮಿನುಗುವಂಥ ವಿದ್ಯಾಭ್ಯಾಸಕ್ಕೂ ಕೂಡ ನಾವು ಉಚಿತವಾಗಿ ಅವರ ವಿದ್ಯಾಭ್ಯಾಸದ ಮೂಲಕ ಓದಿಸುವಂಥ ಕೆಲಸ ಮಾಡ್ತೇವೆ. ಮತ್ತು ಅದನ್ನು ಅವರ ಬೆಳವಣಿಗೆ ನಾವು ಮತ್ತೆ ನಾವು ನೋಡ್ತೇವೆ. ಈ ಸಲ ನಾವು ಖಾಲಿ ಕಬಡ್ಡಿ ಮತ್ತು ವಾಲಿಬಾಲ್ ಅಂತಲ್ಲ, ನಮ್ಮ ಕಾಲೇಜಲ್ಲಿ ಈಗಾಗಲೇ ಸ್ಟಾರ್ಟ್ ಆಗಿದೆ. ಮಕ್ಕಳಿಗೆ ಯಾವ ಹೊರಗಿನ ಮಕ್ಕಳಿಗೆ, ನಮ್ಮ ಕಾಲೇಜಿನ ಓದುವಂಥ ಮಕ್ಕಳಿಗೆ ಅಂತಲ್ಲ, ಉಚಿತವಾಗಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸನ್ನು ಕೂಡ ಈಗಾಗಲೇ ಸ್ಟಾರ್ಟ್ ಮಾಡಿದ್ದೇವೆ. PUC ಮಕ್ಕಳಿಗೆ ಕ್ರ್ಯಾಶ್ ಕೋರ್ಸ್ ಅಂತ ನೀಟ್ CETಗೆ ಅದು ಕೂಡ ಉಚಿತವಾಗಿ ಹೊರಗಿನ ಮಕ್ಕಳಿಗೆ. ಅದಲ್ಲದೆ ಬೇರೆ ಬ್ರಿಡ್ಜ್ ಕೋರ್ಸ್ ಅಂತ 10ನೇ 11ನೇ 12 ಮಕ್ಕಳಿಗೆ ಉಚಿತವಾಗಿ ಬ್ರಿಡ್ಜ್ ಕೋರ್ಸ್ ಕೂಡ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಅಂದರೆ ರಜಾ ದಿನದಲ್ಲಿ ಮಕ್ಕಳು ಈಗಾಗಲೇ ನಾವು ಹೇಳಿದಾಗೆ ಈ ಮೊಬೈಲ್ ಆಗಲಿ ಅಥವಾ ಈ ತಮ್ಮ ಸಮಯವನ್ನು ಹಾಳು ಮಾಡದಾಗೆ ಅವರಿಗೆ ಒಂದು ಉತ್ತೇಜನ ಕೊಡುವಂಥ ಕೆಲಸ ನಾವು ಮಾಡ್ತಿದ್ದೇವೆ. ಅದಕ್ಕೆ ನಾವು ಮಿತ್ರರೊಂದರಿಗೆ ನಾನು ಆಭಾರಿಯಾಗಿದ್ದೇನೆ. ನಮ್ಮ ಕಾಲೇಜಿಗೆ ಈ ವರ್ಷ ಅವಕಾಶ ಕೊಟ್ಟಂಥ ಅವರಿಗೆ ನಾನು ಆಭಾರಿಯಾಗಿದ್ದೇನೆ. ತಾವು ಕೂಡ ಮಾಧ್ಯಮ ಮಿತ್ರರು ಕೂಡ ನಮ್ಮೊಟ್ಟಿಗೆ ಯಾವಾಗಲೂ ಇರ್ತೀರ. ನೀವು ಕೂಡ ಈ ಒಂದು ಸಹಕಾರ ಕೊಡಬೇಕು. ಯಾಕೆಂದರೆ ನಿಮ್ಮ ಮೂಲಕ ಸಹಕಾರ ಕೇಳುವುದು ಅಷ್ಟೇ, ಪ್ರಚಾರದ ಮೂಲಕ ಸಹಕಾರ ಕೊಡಬೇಕೆಂಬ ತಮ್ಮಲ್ಲಿ ನಾನು ವಿನಂತಿ ಮಾಡ್ತೇನೆ. ಧನ್ಯವಾದಗಳು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. 60 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅಪೂರ್ವ ಸಾಧನೆ ಮೆರೆಯುತ್ತಾ ಸದೃಢ ವಿದ್ಯಾರ್ಥಿ ಶಕ್ತಿಗಳಿಂದ ಸಮಾಜಕ್ಕೆ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜು. 98% ಅಧಿಕ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಸಾಧಕ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ, ಅನುಭವಿ ಅಧ್ಯಾಪಕ ವೃಂದ, ವಿಶಾಲವಾದ ಪ್ರಯೋಗಾಲಯ, ಗ್ರಂಥಾಲಯ, ನೀಟ್, JEE, CET ಹಾಗೂ CA ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, IAS, IPS ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗಾಗಿ CS, EET ಹಾಗೂ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ತರಬೇತಿ, ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM, ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ, ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು, ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಸತತ ಸಾಧನೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, PCMB, PCMC, PCMS, PCMA, ವಾಣಿಜ್ಯ ವಿಭಾಗ, SCBA, SCBA, ECBA, ಕಲಾ ವಿಭಾಗ, HEPS. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 80737 00468 81050 72386. ವೆಬ್ಸೈಟ್ www.vivekanandapuc.com.